ಮಂಗಳೂರು ಸ್ಮಾರ್ಟ್ ಸಿಟಿಯ ಬಗ್ಗೆ ಅಧ್ಯಯನ ಮಾಡಲು ಕಾರ್ಡಿಫ್ ಯೂನಿವರ್ಸಿಟಿ ತಂಡ ಕಳೆದ 1 ವರ್ಷದಿಂದ ಅಧ್ಯಯನ ಮಾಡುತ್ತಿದ್ದು, ಸೆಪ್ಟೆಂಬರ್ 10ರಂದು ಮಧ್ಯಾಹ್ನ 3 ಗಂಟೆಗೆ ಪ್ರಾಜೆಕ್ಟ್ ಪ್ರದರ್ಶನ ಮತ್ತು ಸಾರ್ವಜನಿಕರಿಗೆ ಮಾಹಿತಿ ನೀಡಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಮಹಮ್ಮದ್ ನಜೀರ್ ತಿಳಿಸಿದರು. ಅವರು ಮಂಗಳೂರಿನ ಓಷನ್ ಪರ್ಲ್ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ನೀಡಿದರು. ಕಾರ್ಡಿಫ್ ಯೂನಿವರ್ಸಿಟಿಯ ತಂಡ ಮತ್ತು ವಿದ್ಯಾರ್ಥಿಗಳು ಮಂಗಳೂರಿನ ಎಬಿಡಿ ವಲಯದಲ್ಲಿ ಸಂಶೋಧನೆಯನ್ನ ಮಾಡಿದ್ದಾರೆ. ಈ ತಂಡ ಸಂಶೋಧನೆಯನ್ನ ಪೂರ್ಣಗೊಳಿಸಿ ಮಂಗಳೂರಿನ ಯೂನಿಟ್ ಟೌನ್ ಹಾಲ್ನಲ್ಲಿ ಸೆಪ್ಟೆಂಬರ್ 10 ಮತ್ತು 11ರಂದು 2 ದಿನಗಳ ಕಾಲ ಪ್ರಾಜೆಕ್ಟ್ ಪ್ರದರ್ಶನ ಮತ್ತು ಸಾರ್ವಜನಿಕರಿಗೆ ಮಾಹಿತಿಯನ್ನ ನೀಡಲಿದ್ದಾರೆ ಎಂದರು. ಕಾರ್ಡಿಫ್ ಯೂನಿವರ್ಸಿಟಿಯ ತಂಡ ನಮ್ಮ ಜೊತೆ ಸ್ಮಾರ್ಟ್ ಸಿಟಿಯಲ್ಲಿ ಕಳೆದ 1 ವರ್ಷದಿಂದ ಕೆಲಸ ಮಾಡ್ತಾ ಇದೆ. ಈಗ ಅವರು ಮತ್ತು ಅವರ ಸ್ಟೂಡೆಂಟ್ಸು ರಿಸರ್ಚ್ ವರ್ಕ್ ಎಲ್ಲ ಮಾಡಿ ಒಂದು ರಿಪೋರ್ಟನ್ನು ನಾಳೆ ಸಬ್ಮಿಟ್ ಮಾಡಲಿದ್ದಾರೆ ಮ್ಯಾಂಗ್ಳೂರ್ ಸ್ಮಾರ್ಟ್. ಅದರದ್ದು ಕೂಡ ರಿಪೋರ್ಟ್ ಇದ್ದು ಕೂಡ ಒಂದು ಬಿಡುಗಡೆ ಆಗ್ತಾ ಇದೆ, ನಾಳೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಅವರು ಬೇರೆ ಬೇರೆ ಫಾರ್ಮ್ನಲ್ಲಿ ಅದು ಡ್ರಾಯಿಂಗ್ಸ್ ಇರ್ಬೋದು, ರಿಪೋರ್ಟ್ ಇರ್ಬೋದು, ವಿಡಿಯೋ ಇರ್ಬೋದು, ಅದು ಕೂಡ ಎಕ್ಸಿಬಿಷನ್ನಲ್ಲಿ ನಾಳೆ ಇದಾಗುತ್ತೆ. ಅನಂತರ ಡಾಕ್ಟರ್ ಶಿಬು ರಾಮನವರು ಮಾತನಾಡಿ ಮಂಗಳೂರನ್ನ ಸ್ಮಾರ್ಟ್ ಸಿಟಿ ಹೇಗೆ ಮಾಡಬಹುದು ಮತ್ತು ಯಾವ ಪ್ರದೇಶಗಳನ್ನ ಹೇಗೆ ಅಭಿವೃದ್ಧಿಪಡಿಸಬಹುದು ಎಂಬುದರ ಬಗ್ಗೆ ಮಾಹಿತಿಯನ್ನ ನೀಡಿದರು. There is a group urban strategy of how to make Mangalore livable, followed by strategic interventions, what we call as the catalyst of change, that would enable both private and public investment to make a bigger impact in the city, over and above probably what the smart city mission period is. So it is a much more comprehensive look at Mangalore. The project would look at all sorts of smart tools and intensive modeling that is carried out by team from Cardiff and elsewhere, developing a comprehensive model of the city. From which we should be able to develop or identify key strategies for the future of Mangalore. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಪ್ರೊಫೆಸರ್ ಅರುಣಾ ದಾಸ್ ಗುಪ್ತಾ, ಕ್ರೆಡೆ ಸೆಕ್ರೆಟರಿ ವಿನೋದ್ ಪಿಂಟು, ಪಿಬಿ ಮೆಹ್ತಾ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲಿಯಾನ್, ವಿ4 ನ್ಯೂಸ್ 24/7 ಮಂಗಳೂರು.